ತುಳುವರ ಸೌರಮಾನ ಕಾಲಗಣನೆ ಪ್ರಕಾರ 4ನೇ ತಿಂಗಳು ಆಟಿ. ಸತ್ತ ಬೆಕ್ಕನ್ನು ಹೊರಗೆಸೆಯಲು ಅನುಗೊಡದ ತಾರಾಮಾರಿ ಮಳೆ. ಆನೆ ಕೋಣಗಳ ಬೆನ್ನು ಬಿರಿಯುವಷ್ಟು ತೀಕ್ಷ್ಣ ಬಿಸಿಲು. ಅನಿರೀಕ್ಷಿತ ದಾರಿದ್ರ್ಯ ಜೊತೆಗೆ ಪ್ರಾಕೃತಿಕ ಸ್ಥಿತ್ಯಂತರದಿಂದಾಗಿ ಬಾಧಿಸುವ ಬಗೆ ಬಗೆಯ ಕಾಯಿಲೆಗಳು. ಹಳೆಯ ಆಟಿ ದಿನಗಳ ನೆನಪಿಸುವಂತಹ ಸಾಲುಗಳು. ಹಾಗಾಗಿಯೇ ತುಳುವರಿಗೆ ಆಟಿ ವಿಷಮ ಕಾಲ. ಅಮಾವಾಸ್ಯೆ ಎಂಬುದು ಬೆಳಕಿಲ್ಲದ ನೀರವ ರಾತ್ರಿ. ಅದರಲ್ಲೂ ಸತ್ತವರ ತಿಂಗಳೆಂದು ಪರಿಗಣಿಸಲಾದ ಆಟಿಯಲ್ಲಿ ಬರುವಂತಹ ಅಮಾವಾಸ್ಯೆಯೆಂದು ಎಂತಹ ಕತ್ತಲೆ ಎಂಬುದು ಇನ್ನಷ್ಟು ಗಾಢವಾಗಿಯೂ ನಿಗೂಢವಾಗಿಯೂ ಇರುತ್ತದೆ. ಪಿತೃಕಾರ್ಯ, ಪ್ರೇತ ಮದುವೆ, ಕುಲೆತ್ತ ಮದಿಮೆ, ಪ್ರೇತ ಆವಾಹನೆ, ಮೋಕ್ಷಗಳಿಗೆ ಆಟಿ ಅಮಾವಾಸ್ಯೆ ಹೆಚ್ಚು ಪ್ರಶಸ್ತ. ಆಟಿ ಅಮಾವಾಸ್ಯೆಯೆಂದು ನಸುಕಿನಲ್ಲಿ ತೀರ್ಥಕ್ಷೇತ್ರಕ್ಕೆ ತೆರಳಿ ತೀರ್ಥಸ್ನಾನ ಮಾಡುತ್ತಾರೆ. ರಾತ್ರಿ ಮನೆ ಚಾವಡಿಯಲ್ಲಿ ಗತಿಸಿದವರ ಹೆಸರಿನಲ್ಲಿ ಎಡೆಬಡಿಸಿ ಅವರನ್ನು ಕರೆದು ಉಪಚಾರ ಮಾಡುತ್ತಾರೆ. ಸತ್ತವರ ಸದ್ಗತಿಗಾಗಿ ರಾತ್ರಿ ಮನೆಯೊಳಗೆ ಅವರನ್ನು ಕರೆದು ಒಳ ಸೇರಿಸುವ ತುಳು ಸಂಪ್ರದಾಯ. ಮನೆಯೊಳಗೆ ಒಬ್ಬರಂತೆ ಇರುತ್ತಾರೆ. ಹಾಗಾಗಿ ಮನೆಯವರ ನಿತ್ಯದ ಆಹಾರದಲ್ಲೂ ಅವರಿಗೆ ಮೀಸಲಿದೆ. ವಯೋಸಹಜ ವಾಡಿಕೆಯಾದ ಮದುವೆ ಮುಂತಾದವುಗಳನ್ನು ಅವರಿಗೆ ಆಯೋಜಿಸಲಾಗುತ್ತದೆ. ಅಂತೂ ಬೇರೆ ಬೇರೆ ಆಚರಣೆಗಳ ಮೂಲಕ ತುಳುವರ ಆಟಿ ವಿಶೇಷವಾದದ್ದು, ಅನನ್ಯವಾದದ್ದು. ಮತ್ತೆ ಬಂದಿದೆ ಆಟಿ ಅಮಾವಾಸ್ಯೆ. ಹಾಲೆ ಮರದಲ್ಲಿ ಆಟಿ ಅಮಾವಾಸ್ಯೆ ಎಂದು ಮುಂಜಾನೆ 1001 ಔಷಧಿಯ ಸತ್ವ ಅಡಗಿರುತ್ತದೆಯಂತೆ. ಆಯುರ್ವೇದ ವೈದ್ಯರ ತಂಡ ಈ ನಂಬಿಕೆಯನ್ನು ಪರೀಕ್ಷೆಗೊಳಪಡಿಸಿತ್ತು. ಆಟಿ ಅಮಾವಾಸ್ಯೆಯ 4 ದಿನ ಮುಂಚಿತವಾಗಿ ಹಾಲೆ ಮರದ ತೊಗಟೆ ರಸ ಸಂಗ್ರಹಿಸಿದಾಗ ಇದ್ದ ಮದ್ದಿನ ಪ್ರಮಾಣಕ್ಕಿಂತ ಅಮಾವಾಸ್ಯೆಯ ನಸುಕಿನಲ್ಲಿ ಸಂಗ್ರಹಿಸಿದ ತೊಗಟೆಯ ರಸದಲ್ಲಿ ಔಷಧೀಯ ಗುಣ ಹೆಚ್ಚಿರುವುದು ಸಾಬೀತಾಗಿದೆ. ಹಾಲೆ ಮರದ ತೊಗಟೆಯ ರಸ ಉಷ್ಣ ಪ್ರಕೃತಿ ಉಳ್ಳದ್ದು. ಸಂಶೋಧನೆಯ ಪ್ರಕಾರ ಚರ್ಮದ ಅಲರ್ಜಿ, ಊತ ನಿಯಂತ್ರಕ, ಶಾರೀರಿಕ ಯೌವನ ಅಂದರೆ ಆಂಟಿ ಏಜಿಂಗ್ ಅನ್ನು ಕಾಪಾಡುತ್ತದೆ. ದೇಹದೊಳಗೆ ಸೇರಿರುವ ಕೂದಲು, ಉಗುರು ಮುಂತಾದ ಕಲ್ಮಶಗಳನ್ನು ಹೊರಹಾಕಲು ಈ ರಸ ನೆರವು. ಶೀತ ವಾತಾವರಣದಲ್ಲಿ ಹಾಲೆ ಮರದ ಉಷ್ಣಗುಣ ದೇಹ ಸಮತೋಲನದಲ್ಲಿರಿಸಲು ಪೂರಕ. ಜನಪದರ ದೇಸಿ ವಿಜ್ಞಾನದ ಉತ್ಪನ್ನವಾಗಿರುವ ಈ ಆಟಿ ಮದ್ದಿನ ಪರಿಕಲ್ಪನೆ ನಿಜಕ್ಕೂ ನಮ್ಮವರ ಸಮೃದ್ಧ ಜ್ಞಾನದ ಒಂದು ಅಂಗ. ಆಟಿ ಅಮಾವಾಸ್ಯೆಯ ಸಂಪ್ರದಾಯಗಳು ನಮ್ಮ ತಲೆಮಾರುಗಳ ಬರಿಯ ನಂಬಿಕೆ ಮಾತ್ರವಲ್ಲ, ಸರ್ವಕಾಲಕ್ಕೂ ಸತ್ಯವಾಗಿಯೇ ಉಳಿಯಬಲ್ಲ ಲೋಕಾನುಭವ. ಆಟಿ ಅಮಾವಾಸ್ಯೆ ಎಂದು ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ವೈದ್ಯಕೀಯ ಘಟಕಗಳು ಈ ಹಾಲೆ ಮರದ ಕಷಾಯವನ್ನು ಸಾರ್ವಜನಿಕವಾಗಿ ವಿತರಿಸುವ ಧೈರ್ಯ ತೋರುತ್ತಿರುವುದು ಒಂದು ಶುಭ ಲಕ್ಷಣವೆಂದೇ ಹೇಳಬೇಕಾಗುತ್ತದೆ. ಹಿರಿಯರ ಆಶಯ, ಜೀವನದ ಲೋಕಾನುಭವ ಅದು ಸಾರ್ವಕಾಲಿಕ ಸತ್ಯವಾಗಿ ಉಳಿಯಲಿ. ಆ ಮೂಲಕ ನಮ್ಮವರ ನಮ್ಮತನದ ಗುಣಕ್ಕೆ ಬೆಲೆ ನೆಲೆ ಸಿಗುವಂತಾಗಲಿ. ನಮಸ್ಕಾರ.